ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವತಿಯಿಂದ ತಾಲೂಕಿನ ಕೇದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಳ್ತೂರು ಗ್ರಾಮದಲ್ಲಿ ಜನವಸತಿ ಪ್ರದೇಶದ ಸಮೀಪ ಸುಮಾರು 2.5 ಎಕರೆ ಪ್ರದೇಶದಲ್ಲಿ ಡಂಪಿಂಗ್ ಯಾರ್ಡ್ ನಿರ್ಮಿಸಲು ಮುಂದಾಗಿದ್ದು, ಸ್ಥಳೀಯರಿಗೆ ಯಾವುದೇ ಮಾಹಿತಿ ಇಲ್ಲದೆ ಇಂದು ಏಕಾಏಕಿ ಕಾಮಗಾರಿ ನಡೆಸಲು ಮುಂದಾದಾಗ ಸ್ಥಳೀಯರು ಕಾಮಗಾರಿ ನಡೆಸಲು ಆಕ್ರೋಶ ವ್ಯಕ್ತಪಡಿಸಿದ ಕಾಮಗಾರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಅರುಣಾ, ಇಂಜಿನಿಯರ್ ರಾಜಶೇಖರ್ ಮತ್ತು ಪೌರ ಕಾರ್ಮಿಕರ ತಂಡ ಜೆಸಿಬಿಯೊಂದಿಗೆ ಸ್ಥಳಕ್ಕೆ ಕಾಮಗಾರಿ ನಡೆಸಲು ಬರುವಾಗಲೇ ಮುಖ್ಯ ರಸ್ತೆಯಲ್ಲಿಯೇ ಜಮಾಯಿಸಿದ ಸ್ಥಳೀಯರು ಕಾಮಗಾರಿ ನಡೆಸದಂತೆ ಪಟ್ಟು ಹಿಡಿದು ಪ್ರತಿಭಟಿಸಿದರು. ನಮ್ಮೂರಿಗೆ ಡಂಪಿಂಗ್ ಯಾರ್ಡ್ ಅಗತ್ಯವಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ಹೊರಹಾಕಿದ್ದಾರೆ. ಸ್ಥಳೀಯ ಜನಪ್ರತಿನಿಧಿಗಳು ಶಾಸಕ ಹಾಲಾಡಿ ಶ್ರೀನಿವಾಸ ಶೆಟ್ಟಿಯವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿ ಸ್ಥಳೀಯರ ಸಮಸ್ಯೆಯನ್ನ ತಿಳಿಸಿದರು. ಶಾಸಕರು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿ ಕಾಮಗಾರಿ ನಿಲ್ಲಿಸುವಂತೆ ಸೂಚಿಸಿದರು. ಆದರೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಕಾಮಗಾರಿ ನಡೆಸುವ ಕುರಿತು ಕೋರ್ಟ್ ಆರ್ಡರ್ ತೋರಿಸಲು ಮುಂದಾದಾಗ ಸ್ಥಳೀಯರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಸ್ಥಳಕ್ಕೆ ಭೇಟಿ ನೀಡಿದ ಮೃತ ನಿರೀಕ್ಷಕ ಅನಂತ ಪದ್ಮನಾಭ್ ಮಾತನಾಡಿ, ಸ್ಥಳೀಯರನ್ನ ಸಮಾಧಾನಪಡಿಸಿ ಜಿಲ್ಲಾಧಿಕಾರಿಯವರ ಸೂಚನೆಯಂತೆ ಕಾಮಗಾರಿ ನಿಲ್ಲಿಸಲು ಸೂಚನೆಯನ್ನ ನೀಡಿದ ಬಳಿಕ ಸ್ಥಳೀಯರು ತಮ್ಮ ಪ್ರತಿಭಟನೆಯನ್ನ ನಿಲ್ಲಿಸಿದರು. ನಿಮ್ಮನೆ ಹತ್ರ ಎಲ್ಲ ಜಾಗ ಇಲ್ವಾ? ಇಲ್ಲಿ ಬಂದು ಯಾಕೆ ಜಾಗ ಮಾಡ್ತೀರಿ? ನಮ್ದೀಗ ಅಲ್ಲಿ ಮೇನ್ ಆಗಿ ನಾವು ಇಲ್ಲಿ ಮಾಡ್ತಿರುವಂತ ಮುಖ್ಯವಾಗಿ SLRM ಸೆಂಟರ್ ಅಂದ್ರೆ ನಮ್ ಸೆಗ್ರಿಗೇಷನ್ ಮಾಡಿ ಅಲ್ಲಿಗ ನಾವೀಗ ಮಾಡ್ತಿರುವಂತದ್ದು ಸೈಂಟಿಫಿಕ್ ಆಗಿ ಒಂದು ಜನಕ್ಕಾಗಿ ವಿಲೇವಾರಿ ಘಟಕ ಜೊತೆಗೆ ಅವರಿಗೆ SLRM ಸೆಂಟರ್ ಎಂದು ಸೆಗ್ರಿಗೇಷನ್ ಮಾಡಿದ್ದಲ್ಲಿ ಒಂದು ಅಲ್ಲಿ ನಾವು ಏನು ಪರ್ಚೇಸ್ ಮಾಡಿದ್ದೇವೆ. ನೀವು ನಿಮ್ಮ ಎಸಿ ಗಾಡಿಯಲ್ಲಿ ಕೂತ್ಕೊಳ್ತೀರಾ? ನಾಳೆ ರಿಟೈರ್ಡ್ ಆಗಿ ಮನೆಗಿರ್ತೀರಿ ಆರಾಮ ಸರ್. ನಾಳೆಗೆ ನೀವು ರಿಟೈರ್ಡ್ ಆಗಿ ಮನೆಗಿರ್ತೀರಿ. ಏನು ಎಷ್ಟು ಎಕರೆ ಜಾಗ ಹತ್ರ ಹೋಗ್ಲಿಕ್ಕಿಲ್ಲ. ದೂರ ಬಂದು ನೀವು 2 ಎಕರೆ ಜಾಗ ತಗೊಂಡು ಮಾಡ್ಕೊಂಡು 2.25 ಎಕರೆಯಲ್ಲಿ ಇವರು ಡಂಪಿಂಗ್ ಯಾರ್ಡ್ ಅಥವಾ ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ ಸರ್. 13-14